ಪಿರಾನಾ ಎಂಬ ಅಪಾಯಕಾರಿ ಮೀನಿನ ಬಗ್ಗೆ ಹಾಲಿವುಡ್ನಲ್ಲಿ ಸಾಕಷ್ಟು ಸಿನಿಮಾಗಳು ಬಂದಿವೆ. ಅದರ ರೌದ್ರ ರೂಪ ಕಂಡವರು ಹೆದರದಿರಲ್ಲ. ಇದೊಂದು ಆದಿಕಾಲದ ಮೀನಿನ ತಳಿ ಎಂಬ ಚರ್ಚೆ ಇದೆ. ಹಲ್ಲುಗಳನ್ನು ಹೊಂದಿರುವ ಈ ಮೀನುಗಳು 5ಕ್ಕಿಂತ ಹೆಚ್ಚು ಸೇರಿದರೆ ಒಬ್ಬ ಮನುಷ್ಯನನ್ನು ಅನಾಯಾಸವಾಗಿ ಕೊಂದು ಹಾಕುತ್ತದೆ. ಇಂತಹ ಪಿರಾನಾ ಇದೀಗ ಪೆರುಗ್ವೆಯಲ್ಲಿ ಆತಂಕ ಸೃಷ್ಟಿಸಿದ್ದು, ನದಿಗೆ ಸ್ನಾನ ಮಾಡಲು ತೆರಳಿದ್ದ 4 ಕೊಂದು ಹಾಕಿರುವುದೇ ಅಲ್ಲದೆ 20,000ಕ್ಕೂ ಅಧಿಕ ಮಂದಿಯ ಮೇಲೆ ಭೀಕರ ದಾಳಿ ನಡೆಸಿದೆ. ಈ ನಡುವೆ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಹಲವಾರು ಮಂದಿ ನಾಪತ್ತೆಯಾಗಿರುವ ವಿಚಾರ ಬೆಳಕಿಗೆ ಬಂದಿದೆ. ಇತ್ತೀಚೆಗೆ 49 ವರ್ಷದ ವಯಸ್ಸಿನ ವ್ಯಕ್ತಿಯೋರ್ವರು ಪೆರುಗ್ವೆಯ ನದಿಯಲ್ಲಿ ಈಜಲು ಹೋಗಿದ್ದ ವೇಳೆ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದರು. ಅವರ ದೇಹದ ಮೇಲೆ ಗಂಭೀರವಾದ ಗಾಯಗಳು ಕಂಡುಬಂದಿದ್ದವು. ಮರಣೋತ್ತರ ಪರೀಕ್ಷೆ ನಡೆಸಿದಾಗ ಅವರ ಮೇಲೆ ಪಿರಾನಾ ಮೀನು ದಾಳಿ ಮಾಡಿರುವುದು ಬಯಲಿಗೆ ಬಂದಿತ್ತು. ಇನ್ನೊಂದು ಘಟನೆಯಲ್ಲಿ ಯುವಕನೋರ್ವ ನದಿಗೆ ಇಳಿದಿದ್ದ ವೇಳೆ ಆತನ ಮೇಲೆ ದಾಳಿ ನಡೆಸಿದ ಪಿರಾನಾ ಆತನನ್ನು ನೀರಿನೊಳಗೆ ಎಳೆದೊಯ್ಯಲು ಯತ್ನಿಸಿದೆ. ಆದರೆ ಆತ ಕೊನೆಯ ಕ್ಷಣದಲ್ಲಿ ಮೀನುಗಳಿಂದ ತಪ್ಪಿಸಿಕೊಂಡು ಮೇಲೆ ಬಂದಿದ್ದಾನೆ. ಪೆರುಗ್ವೆ ನದಿಗೆ ಸ್ನಾನಕ್ಕೆ ಹೋಗಿದ್ದ ಹಲವಾರು ಮಂದಿ ನಾಪತ್ತೆಯಾಗಿದ್ದಾರೆ. ಇವರನ್ನು ಪಿರಾನಾ ಬಲಿ ಪಡೆದುಕೊಂಡಿದೆಯೇ ಎಂದು ಶಂಕೆ ವ್ಯಕ್ತಪಡಿಸಲಾಗಿದೆ. ಈಗಾಗಲೇ ಪಿರಾನಾದ ದಾಳಿಗೆ ತುತ್ತಾಗಿರುವ 4 ಮಂದಿಯ ಮೃತದೇಹವನ್ನು ನದಿಯಿಂದ ಮೇಲಕ್ಕೆತ್ತಲಾಗಿದೆ. ಇನ್ನು ಇಲ್ಲಿನ ಇನ್ನೊಂದು ನದಿಯಾಗಿರುವ ಟ್ಯುಬಿಕ್ಯುರೆ ನದಿಯಲ್ಲಿ ಕೂಡ ಪಿರಾನಾದ ಹಾವಳಿ ಕಂಡು ಬಂದಿದ್ದು, ಇಲ್ಲಿ ಕೂಡ ಹಲವು ಜನರು ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಈ ನದಿಯಲ್ಲಿಯೂ ಭಯಾನಕ ಪಿರಾನಾಗಳು ಬೀಡು ಬಿಟ್ಟಿರುವ ಸಾಧ್ಯತೆಗಳು ಕಂಡು ಬಂದಿವೆ. Vete Nuna, oh, vete Nuna. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ